ನಿರ್ಜೀವ ಸ್ಥಿತಿ ತಲುಪಿದ್ದ ಪುರಾತನ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಮಾಡದೇ ಇದ್ದಿದ್ದಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಜೀರ್ಣೋದ್ಧಾರ ಮಾಡಲು ಮುಂದಾದಾಗ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತಹ ಸಂಗತಿ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಏನು ಆ ಸ್ಟೋರಿ? ಯಾವುದು ಆ ದೇವಾಲಯ? ಅದರ ಕಂಪ್ಲೀಟ್ ಹಿಸ್ಟ್ರಿ ಇಲ್ಲಿದೆ ನೋಡಿ. ದೇವಾಲಯದ ಮುಂದೆ ತೆಂಗಿನ ಗರಿಗಳಿಂದ ಹಾಕಿರುವ ಚಪ್ಪರ, ಮರದ ರೆಂಬೆ ಹಾಗೂ ಪೊದೆಗಳಿಂದ ಆವೃತವಾಗಿರುವ ಪುರಾತನ ದೇವಾಲಯ, ಪಾಳು ಬಿದ್ದ ಬಾವೆ, ದೇವಾಲಯದ ಒಳಗೆ ಪತ್ತೆಯಾದ ನರಸಿಂಹ ದೇವರ ವಿಗ್ರಹ, ವರ್ಷಗಳಿಂದ ಅಭಿವೃದ್ಧಿ ಹೊಂದದೆ ನಿರ್ಜೀವ ಸ್ಥಿತಿ ತಲುಪಿದ ಕ್ಷೇತ್ರ. ಜೀರ್ಣೋದ್ಧಾರಗೊಳ್ಳಲಿರುವ ಈ ಕ್ಷೇತ್ರ ಮಾತ್ರ ಯಾವುದು ಹೇಳ್ತೀವಿ ಕೇಳಿ. ಪುತ್ತೂರು ತಾಲೂಕು ಬಜತ್ತೂರು ಗ್ರಾಮದ ಸುವತ್ತ ಮಠ, ಕೂವೆ ಮಠ ಎಂದು ಹೆಸರುವಾಸಿಯಾದ ಮಠವೇ ಶಿವತ್ತ ಮಠ. ಹೌದು, ಕಾಡು ಗಿಡಗಂಟೆಗಳಿಂದ ತುಂಬಿ ಹೋದ ಚಾವಣಿ ಇಲ್ಲದ ಪುರಾತನವಾದ ಕೆಂಪು ಕಲ್ಲಿನ ಗೋಡೆಗಳಿಂದ ಕೂಡಿದ ಮಠವೇ ಶಿವತ್ತ ಮಠ. ಅದೆಷ್ಟೋ ವರ್ಷಗಳಿಂದ ಪಾಳು ಬಿದ್ದಿರುವ ಶಿವತ್ತ ಮಠ ಯಾವುದೇ ಅಭಿವೃದ್ಧಿ ಇಲ್ಲದೆ ನಿರ್ಜೀವ ಸ್ಥಿತಿ ತಲುಪಿತ್ತು. ಅಕ್ಕಪಕ್ಕದ ಗ್ರಾಮಗಳ ಜನರಿಗೆ ಮನೆಗಳು ಬಿಟ್ರೆ ಒಂದು ಮಠ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಮಠಕ್ಕೆ ಸಂಬಂಧಪಟ್ಟ ವಾರಸುದಾರರು, ಮಠದ ಇತಿಹಾಸ ತಿಳಿದವರು ಯಾರು ಇಲ್ಲದೆ ಅಭಿವೃದ್ಧಿ ಹೊಂದದೆ ಉಳಿದಿದೆ. ಸದ್ಯ 1915-16 ಸಂದರ್ಭದಲ್ಲಿ ಸೊಬ್ಬಣ್ಣ ಬೈಪಡಿ ತಾಯರು, ವಿಷ್ಣು ಬೈಪಡಿ ತಾಯರ ಕುಟುಂಬದವರು ಇಲ್ಲಿ ಇದ್ದು ಮಠದ ಪೂಜೆಯನ್ನ ಮಾಡ್ತಾ ಇದ್ರು ಎಂಬ ಉಲ್ಲೇಖ ಇರುವ ದಾಖಲೆಗಳನ್ನ ಕಾಂಚಾನ ಮನೆತನದವರು ನೀಡಿದ್ದಾರೆ. ಇನ್ನು ಶಿವತ್ತ ಮಠ ಇರುವ ಭೂಮಿ ಭೂಮಸೂದೆ ಕಾಯ್ದೆ ನಂತರ ದಿವಂಗತ ರಾಮಣ್ಣಗೌಡ ಎಂಬವರಿಗೆ ಸೇರಿದ್ದಾಗಿದೆ. ನಂತರ ಇವರ ಮಗ ಬೂಚಗೌಡ ಎಂಬವರಿಗೆ ವರ್ಗಾವಣೆಗೊಂಡು ಬೂಚಗೌಡರ ಮರಣದ ನಂತರ ಸದ್ಯ ಇವರ ಪತ್ನಿ ರುಕ್ಮಿಣಿ ಹಾಗೂ ಮಕ್ಕಳ ಹೆಸರಿನಲ್ಲಿ ಈ ಶಿವತ್ತ ಮಠ ಇದೆ ಎಂದು ಪ್ರತಿ ವರ್ಷ ಪೂಜೆ ಮಾಡಿಕೊಂಡು ಬಂದ ನಾರಾಯಣ ಬಡಕಿಲ್ಲಾಯ ಅವರು ಹೇಳ್ತಾರೆ. 1915-16 ಇಸ್ವಿಗೆ ಇಲ್ಲಿ ಸುಬ್ಬಣ್ಣ ಬೈಪಡಿತಾಯರು, ವಿಷ್ಣುಮೂರ್ತಿ ಬೈಪಡಿತಾಯರು ಅಂತೇಳಿ ಇಬ್ಬರು ವಾಸವಾಗಿದ್ದರು ಎಂಬುದು ನಮ್ಮ ಕಾಂಚನ ಮನೆದ ರೋಹಿಣಿ ಸುಬ್ಬರತ್ನ ಮುಂದೆ ರೆಕಾರ್ಡ್ ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಉಲ್ಲೇಖ ಇದೆ ಅದರದ್ದು. ಆ ನಂತರದ್ದು ಅದನ್ನು ಪುತ್ತೂರು ಮಹಮ್ಮಾಯಿ ಮಠದ ಈಗಿನ ಶ್ರೀಧರ ಭಟ್ಟ ಬ್ರದರ್ಸ್ ಅವರ ಕುಟುಂಬಕ್ಕೆ ಈ ಜಾಗೆಯನ್ನು ಪರಾಭಾರೆ ಮಾಡಿಕೊಟ್ಟು ಹೋಗಿದ್ದಾರೆ ಎಂಬುದೊಂದು ವದಂತಿ ಇದೆ. ಹಾಗೆ ಆ ನಂತರ ಅದನ್ನು ಭೂಮಸೂದೆ ಬರುವಾಗ ನಮ್ಮ ಬೂಚಗೌಡರು ಒಡ್ಡೆಮೆ ಅವರ ಅಧೀನಕ್ಕೆ ಬಂದಿದೆ. ಈಗ ಅವರ ಮಕ್ಕಳು ಅದನ್ನು ಅನುಭವಿಸ್ತಾ ಇದ್ದಾರೆ. ಏನೋ ನಾಗಪ್ರತಿಷ್ಠೆ ಎಲ್ಲ ಮಾಡುವ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಅವರು ಈ ಕ್ಷೇತ್ರವನ್ನೊಂದು ಪ್ರಶ್ನಾಶಾಸ್ತ್ರ ಮುಖಾಂತರ ಒಂದು ಚಿಂತನೆ ಮಾಡಿ ಇದನ್ನು ಮುಂದಕ್ಕೆ ಯಾವ ರೀತಿ ಮುಂದುವರಿಸುವುದು ಅಂತೇಳಿ ನೋಡುವಾಗ ಇಲ್ಲಿ ಸ್ಥಳ ಪ್ರಶ್ನೆ ನಿಟ್ಟೆ ಪ್ರಸನ್ನಾಚಾರ್ಯರ ನೇತೃತ್ವದಲ್ಲಿ ಆ ಪ್ರಶ್ನಾಶಾಸ್ತ್ರ ಪ್ರಕಾರ ಎಲ್ಲ ಚಿಂತನೆ ನಡೆಸಲಾಯಿತು. ಆಗ ಇದು ನರಸಿಂಹದೇವರ ವಿಗ್ರಹ, ಇಲ್ಲಿ ನರಸಿಂಹ ವಿಗ್ರಹ ಉಂಟು ಅಂತೇಳಿ ಕೂಡ ತಿಳಿದು ಬಂತು. ಹಾಗೆ ಅದನ್ನು ನಾವೆಲ್ಲ ಹೋಗಿ ಅದನ್ನು ಆ ಜಾಗೆಯಲ್ಲೆಲ್ಲ ಶೋಧನೆ ಮಾಡುವಾಗ ಒಂದು ಅಷ್ಟದಳ 14 ಒಂದು ಕಲ್ಲಿನ ಮೂರ್ತಿಯು, ಕಲ್ಲು, ಹಾಗೆ ಒಂದು ಅಷ್ಟಬಾಹುವಿನ ಹಿರಣ್ಯಕಶಿಪುವನ್ನು ಕೊಲ್ಲುವಂತಹ ಪ್ರಹ್ಲಾದ ಸಮೇತ ಇರುವಂಥ ಒಂದು ಅಷ್ಟಬಾಹು ನರಸಿಂಹನ ವಿಗ್ರಹ ನಮಗೆ ಕಂಡು ಬಂದಿದೆ. ಹಾಗೆ ಅದನ್ನು ಇನ್ನು ಮುಂದಕ್ಕೆ ಜೀರ್ಣೋದ್ಧಾರ ಮಾಡಬೇಕಾದ್ರೆ ನರಸಿಂಹ ಮಠ ಇರುವುದು ಇಲ್ಲಿ ಹತ್ತಿರದಲ್ಲಿರುವುದು ಸುಬ್ರಹ್ಮಣ್ಯ ಮಠದಲ್ಲಿ. ಹಾಗೆ ಸುಬ್ರಹ್ಮಣ್ಯ ಮಠಾಧೀಶರ ಅವರನ್ನು ಭೇಟಿ ಮಾಡಿ ಅವರ ಅನುಗ್ರಹ ಪಡೆದು ಅವರ ನೇತೃತ್ವದಲ್ಲಿ ಇನ್ನು ಮುಂದಕ್ಕೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಮಗೆ ಆ ಪ್ರಶ್ನಾಶಾಸ್ತ್ರದಲ್ಲಿ ತಿಳಿದು ಬಂತು. ಹಾಗೆ ನಾವೆಲ್ಲ ಈ ಯಜಮಾನ ಸಗುಣಬದವರು ಊರಿನ ಗಣ್ಯರೆಲ್ಲ ಸೇರಿ ಮಠಕ್ಕೆ ಭೇಟಿ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಗಳಲ್ಲೆಲ್ಲ ಅದನ್ನು ಮನವರಿಕೆ ಮಾಡುವಾಗ ಅವರು ಅದಕ್ಕೆ ಸ್ಪಂದಿಸಿ ಈ ಕ್ಷೇತ್ರಕ್ಕೆ ನಾನು ಬರ್ತೇನೆ, ಬಂದು ಇನ್ನು ಜೀರ್ಣೋದ್ಧಾರಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ಎಂಬ ಒಂದು ಮಾತನ್ನು ಹಾಡಿದರು. ಹಾಗೆ ಅವರ ಮೇಲೆ ವಿಶ್ವಾಸ ಇಟ್ಟು ನಾವು ಈ ಕ್ಷೇತ್ರಕ್ಕೆ ಅವರನ್ನು ನಿನ್ನೆ ದಿವಸ ಬರಲಿಕ್ಕೆ ಮಾಡಿ
ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನೆಲ್ಲ ರಚಿಸಲಾಯಿತು. ಇನ್ನು ಮುಂದಕ್ಕೆ ಈ ಕ್ಷೇತ್ರ ಒಂದು ಜೀರ್ಣೋದ್ಧಾರ ಮಾಡುವುದು ಅಂತೇಳಿ ಒಂದು ಸಂಕಲ್ಪ ಎಲ್ಲರ ಒಟ್ಟಿಗೆ ಸಂಕಲ್ಪ ಮಾಡಿದೆ. ಊರಿನ ಗಣ್ಯರು ಎಲ್ಲದಕ್ಕೆ ಸೇರಿ ಒಂದು ತಾತ್ಕಾಲಿಕ ಕಮಿಟಿ ಅಂತೇಳಿ ಈಗ ಒಂದು ಆಗಿದೆ. ಇನ್ನು ಮುಂದಕ್ಕೆ ಇದನ್ನು ಜೀರ್ಣೋದ್ಧಾರ ಮಾಡೋದು, ಪ್ರಾಯಶ್ಚಿತ್ತಾದಿಗಳನ್ನು ಮಾಡೋದು, ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡೋದು ಅಂತೇಳಿ ಎಲ್ಲ ನಿರ್ಣಯಿಸಲಾಯಿತು. ಈ ಮಠದಲ್ಲಿ ಒಳಗೆ ನಾನು ಹೋದದ್ದು ಇದು ಪ್ರಥಮ, ಇದಕ್ಕಿಂತ ಮೊದಲು ಹೋಗಲಿಲ್ಲ. ಆದರೆ ಇಲ್ಲಿ ಏನಾದರೂ ನಾಗನಿಗೆ ತಂಬಿಲಾಗುವಾಗ ಇದಕ್ಕೆ ಆಗುವಾಗ ಇಲ್ಲಿ ಹೊರಗಿನಿಂದ ಒಂದು ಸ್ವಸ್ತಿಗೆ ಇಟ್ಟು 2 ಬೊಂಡ ಎಲ್ಲ ಇಟ್ಟು ಒಂದು ದೀಪ ಎಲ್ಲ ಇಟ್ಟು ಒಂದು ಕೈ ಮುಗಿಯುವಂಥದ್ದು ಕ್ರಮ ಇತ್ತು ಅಷ್ಟೇ. ಇದರ ಒಳಗೆ ಹೋದದ್ದು ನಾನು ಇದಕ್ಕೆ ಪ್ರಥಮ ಬಾರಿ ಹೋದದ್ದು. ಮೂರ್ತಿಯನ್ನು ನಾನು ಶೋಧನೆ ಮಾಡಲಿಕ್ಕೆ ಹೋಗುವಾಗಲೇ ಒಳಗೆ ಹೋದ, ಅದಕ್ಕಿಂತ ಮೊದಲು ಇಲ್ಲಕ್ಕೆ ಒಳಗೆ ಹೋಗಲಿಲ್ಲ. ಅವರು ಯಾರು ಹೋಗ್ತಾ ಇರಲಿಲ್ಲ, ಮರ ಎಲ್ಲ ಬಂದು ಅದಕ್ಕೆ ಹೋಗಲಿಕ್ಕೂ ಕಷ್ಟ ಉಂಟು. ಹಾಗೆ ಉಂಟು, ದೇವರು ಉಂಟು ಅಂತೇಳಿ ಗೊತ್ತಾದ ನಂತರ ಮಾತ್ರ ನಾವು ಅದಕ್ಕೆ ಒಳಗೆ ಹೋಗಿ ಶೋಧನೆ ಮಾಡಲಿಕ್ಕೆ ನೋಡಿ. ಕಾರಣಿಕ ನಮಗೆ ಎಂಥದ್ದು ಗೊತ್ತಿಲ್ಲ. ಆದರೆ ನನಗೆ ತಿಳಿದ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೇನೆ, ಏನೋ ಉಗ್ರ ನರಸಿಂಹನ ಮೂರ್ತಿ ಆದ ಕಾರಣ ಇದನ್ನು ಆರಾಧನೆ ಮಾಡುವಾಗ ಅವರಿಗೆ ಏನಾದರೂ ಕಷ್ಟಗಳು ಬಂದು ಅದನ್ನು ಆರಾಧನೆ ಮಾಡಿದರೆ ನಮ್ಮ ವಂಶ ನಿರ್ವಂಶವಾಗ್ತದೆ ಅಂತೇಳಿಯೋ ಏನೋ ಅದನ್ನೊಂದು ಬಿಟ್ಟು ಉಳಿದವರ ದೇವರನ್ನೆಲ್ಲ ಹಿಡ್ಕೊಂಡು ಆ ಮೊದಲಿನ ಪ್ರಾಚೀನ ಮನೆತನದ ಬೈಪಟ್ಟಿದ್ದಾರೆ ಫ್ಯಾಮಿಲಿ ಅವರಿಗೆ ಎಲ್ಲಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗೆ ಬಿಟ್ಟು ಹೋಗಿರಲಿಕ್ಕೂ ಸಾಧ್ಯತೆ ಇದೆ. ಹಾಗೆ ಇದನ್ನೊಂದು ಇಲ್ಲೇ ಬಿಟ್ಟಿದ್ದಾರೆ, ಹಾಗೆ ಇದು ಇಲ್ಲಿ ಉಂಟು. ಬೂಚಗೌಡ ಕುಟುಂಬದವರು ಮಠ ಇದ್ದ ಜಾಗವನ್ನ ಯಾವುದೇ ರೀತಿ ಹಾನಿ ಮಾಡದೆ, ಮಠದ ಒಳಗೆ ಪ್ರವೇಶವೂ ಮಾಡದೆ, ಮಠದ ಪಕ್ಕದಲ್ಲೇ ಇರುವ ನಾಗದೇವರಿಗೆ ಹಾಗೂ ನರಸಿಂಹ ದೇವರಿಗೆ ಪುರೋಹಿತರ ಮುಖೇನ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸುತ್ತಾ ಬಂದಿದ್ದಾರೆ. ದಿನ ಕಳೆದಂತೆ ದಿವಂಗತ ಬೂಚಗೌಡ ಹಾಗೂ ಕುಟುಂಬದ ಸದಸ್ಯರಿಗೆ ಸಮಸ್ಯೆಗಳು ಕಾಡತೊಡಗಿತ್ತು. ಗೌಡರ ಮಗಳು ಮನೆಯಲ್ಲಿ ಮಲಗಿದ್ದ ಸಂದರ್ಭದಲ್ಲಿ ದೀಪದಿಂದ ಬೆಂಕಿ ತಗುಲಿ ಮೈಯೆಲ್ಲ ಸುಟ್ಟ ಘಟನೆಯೂ ನಡೆದಿತ್ತು. ಇನ್ನು ಘಟನೆಯ ಬಗ್ಗೆ ಜ್ಯೋತಿಷ್ಯರ ಬಳಿ ಕೇಳಿದಾಗ, ನಿಮ್ಮ ಜಾಗಕ್ಕೆ ನರಸಿಂಹ ದೇವರ ಕೋಪ ಇದೆ, ಮಠವನ್ನ ಅಭಿವೃದ್ಧಿಪಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ಎಂದು ಜ್ಯೋತಿಷ್ಯರು ಹೇಳಿದ್ದಾರೆ ಎಂದು ಶಿವತ್ತ ಮಠದ ಮನೆಯ ಚಂದ್ರಶೇಖರ ಅವರು ಹೇಳ್ತಾರೆ. ಮೊದಲು ಒಂದು 100 ವರ್ಷದ ಮೇರೆಗಿಂತ ಇದ್ದದ್ದು ನಮ್ಮ ತಾತನವರು ಇವಾಗ ಇತ್ತು ಮೊದಲೇ ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ. ಮತ್ತೆ ಈಗ ನಾವು ಸುಮಾರು ವರ್ಷ ನಮಗೆ ಅನುಭವ ಬಂದ ಮೇಲೆ ಎಲ್ಲ ನಾಗನ ಪ್ರತಿಷ್ಠೆ ಎಲ್ಲ ಮಾಡ್ತಾ ಇದ್ದೇವೆ. ನಾಗರ ಪಂಚಮಿ ದಿವಸ ಈಗ ನಾವು ಪ್ರಶ್ನೆ ಹಾಕುವಾಗ ಒಂದು ಮೂರ್ತಿ ಸಿಕ್ಕಿ ಬಂದಿದೆ. ಅಷ್ಟು ಸಿಕ್ಕಿ ಬಂದ ಮೇಲೆ ಜ್ಯೋತಿಷರು ಹೇಳಿದ ಪ್ರಕಾರ ನಾವು ಮೊನ್ನೆ ಸಿಕ್ಕಿದೆ, ಅಷ್ಟು ನಮಗೆ ಗೊತ್ತಿದೆ ಅನುಭವ. ಪುತ್ತೂರು ತಾಲೂಕು ಬಜತೂರು ಗ್ರಾಮ ಎಂಬಲ್ಲಿ ಶಿವತ್ತ ಮಠ ನಮ್ಮ ಮನೆ ಹೆಸರು. ಇಲ್ಲಿ ಪ್ರಶ್ನೆ ಮಾಡಿ ಇದು ಮಾಡುವ ಯುಗ ಸಿಕ್ಕಿಬಿಟ್ಟು ನರಸಿಂಹದೇವರದು. ಇನ್ನು ಮುಂದೆ ಮಾಡುವ ಕೆಲಸಕ್ಕೆ ಎಲ್ಲ ಜ್ಯೋತಿಷರು ಪ್ರಸನ್ನಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಈಗ ನಿನ್ನೆ ಸ್ವಾಮೀಜಿಯವರು ಬಂದು ನಮ್ಮನ್ನೆಲ್ಲ ಕಮಿಟಿ ಎಲ್ಲ ರಚನೆ ಮಾಡಿ ಹೋಗಿದ್ದಾರೆ. ಜ್ಯೋತಿಷರು ಒಂದು 150 ವರ್ಷ 200 ವರ್ಷ ಅಂತ ಹೇಳಿದ್ದಾರೆ. ಮೊದಲು ನನ್ನ ತಾತ ಅವರು ಇದ್ರು, ನಮಗೆ ಗೊತ್ತಿರುವ ಹಾಗೆ. ಇದರಿಂದ ಬೇರೆ ಭಟ್ರು ಇದ್ರು ಅಂತ ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಇವರು ಭಟ್ರುಗಳು ಇದ್ರಂತೆ. ಭಟ್ರು ಬ್ರಾಹ್ಮಣರು ಇದ್ರು, ಅದೇ ಮೇಲೆ ಜೈನರಿಗೆ ಬಂತು. ಈ ಮೇಲೆ ನಮ್ಮ ತಾತಂದ್ರಿಗೆ ಬಂದಿದೆ, ಅದ್ರ ಮೇಲೆ ಅಪ್ಪ ಇದ್ರು, ಈಗ ನಾವಿದ್ದೇವೆ. ನಾವು ನಾಗರ ಪಂಚಮಿ ದಿವಸ ಒಂದು ಇದು ಮಾಡ್ತಿದ್ವಿ. ಮತ್ತೆ ಇಲ್ಲಿ ಒಂದು ದೀಪ ಇಟ್ಟು ಪ್ರಾರ್ಥನೆ ಮಾಡಿ ನರಸಿಂಹ ದೇವತೆ ಉಂಟು ಅಂತ ಮೊದಲಿಂದ ಸ್ವಲ್ಪ ಗೊತ್ತಿತ್ತು. ಮೊನ್ನೆ ಪ್ರಶ್ನೆ ಮಾಡುವಾಗ ಫುಲ್ಲು ಸಿಕ್ಕಿತ್ತು. ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ತೊಂದರೆ ಆಗಿದೆ. ಅದೇ ಇದು ಮಾಡ್ತಿರುವಾಗ ತೊಂದರೆ ಬಂದಿದೆ. ನಮ್ಮ ತಂಗಿಯವರಿಗೆ ಒಂದು ಬೆಂಕಿ ಬಿತ್ತಿತ್ತು, ಎಲ್ಲ ಕಷ್ಟ ಬಂದಿದ್ದೇವೆ ನಾವು ಸುಮಾರು. ಬೂಚಗೌಡರ ಮರಣದ ನಂತರ ಇದೀಗ ಮಕ್ಕಳು ಹಾಗೂ ಊರಿನ ಹಿರಿಯ ಗ್ರಾಮಸ್ಥರು ಸೇರಿ ಜ್ಯೋತಿಷ್ಯರಾದ ನಿಟ್ಟೆ ಪ್ರಸನ್ನ ಆಚಾರ್ಯ ಅವರನ್ನ ಕರೆಸಿ ಮಠದ ಜಾಗದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿದ್ದಾರೆ. ಗ್ರಾಮದ ಪುರೋಹಿತರಾದ ನಾರಾಯಣ ಬಡಕಿಲ್ಲಾಯ ಅವರ ಮಾರ್ಗದರ್ಶನದಲ್ಲಿ 2 ವರ್ಷಗಳಿಂದ ಜೀರ್ಣೋದ್ಧಾರ ಮಾಡಬೇಕು ಎಂಬ ಸೂಚನೆ ನೀಡಿದ್ದಾರೆ. 35-40 ನಾಗನ ವಿಗ್ರಹಗಳು ಅಲ್ಲಿ ಸಿಕ್ಕಿವೆ. ಈಗ ಅದನ್ನು ಇನ್ನೂ ಶೋಧಿಸಬೇಕಷ್ಟೇ, ಎಲ್ಲ ಅದರ ಪ್ರಶ್ನೆ ಚಿಂತನೆ ಮಾಡಬೇಕಷ್ಟೇ. ಇನ್ನೂ ಸಹ ಈ 1-2 ತಿಂಗಳು 3 ತಿಂಗಳ ಮುಂಚೆ ಎಲ್ಲ ಇವರ ಬೂಚಗೌಡರ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಕಂಡು ಬಂತು. ಈ ಜಾಗದಲ್ಲಿ ಅವರಿಗೆಲ್ಲ ಭಾರಿ ತೊಂದರೆ, ಅವರಿಗೆಲ್ಲ ಹುಷಾರಿಲ್ಲದೆ ಆಗುವುದು, ಬೆಂಕಿ ಬಿದ್ದದು 1, 2, 3, 4 ವರ್ಷದ ಹಿಂದೆ. ಸಣ್ಣ ಮಕ್ಕಳಿರುವಾಗೆಲ್ಲ ಭಾರಿ ತೊಂದರೆ ಕೊಡ್ತಾ ಇತ್ತು ಈ ಜಾಗದಲ್ಲಿ. ಯಾಕೆ ಅಂತ ಶೋಧಿಸುವಾಗ ಪ್ರಸನ್ನಾಚಾರ್ಯರು ಹೇಳಿದ್ರು, ನರಸಿಂಹ ಇದಕ್ಕೆ ಪೂಜೆ ಇಲ್ಲ ಇಲ್ಲಿ, ಅದಕ್ಕೆ ಏನೆಲ್ಲ ಕಾರ್ಯಕ್ರಮ ಎಲ್ಲ ಆಗಬೇಕು ಅದು ಯಾವುದೂ ಇಲ್ಲ ಇಲ್ಲಿ. ಈ ಜಾಗವೇ ಇದು ಸರ್ವನಾಶ ಬರ್ತಾ ಉಂಟು ಈಗ. ಅದಕ್ಕೆ ನೀವು ಆದಷ್ಟು ಬೇಗ ಇದನ್ನು ನೀವು ಬೆಳಕಿಲೆಯರ ನೇತೃತ್ವ, ಸುಬ್ರಹ್ಮಣ್ಯ ಸ್ವಾಮಿಗಳ ಅವರ ನೇತೃತ್ವದಲ್ಲಿ ಇದನ್ನು ನೀವು ಮುಂದುವರಿಸಬೇಕು ಅಂತ ಅವರು ಎಲ್ಲ ಹೇಳಿದ ಕಾರಣ ನಾವು ಈಗ ಒಂದು ಜೀರ್ಣೋದ್ಧಾರ ಸಮಿತಿಯೆಲ್ಲ ಮಾಡಿದ್ದೇವೆ. ಗೌರವಾಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳನ್ನು
ಹಾಗೆ ಅಧ್ಯಕ್ಷರಾಗಿ ಒಡ್ಯಮೆ ಎಸ್ಟೇಟ್ನ ವಿಜಯರಾಮ್ ಶೆಟ್ಟಿಯವರು, ಹಾಗೆ ಕಾರ್ಯಾಧ್ಯಕ್ಷರಾಗಿ ಈಗ ಕೇಳಿಕೊಳ್ತಾ ಇದ್ದೇವೆ ರಾಧಾಕೃಷ್ಣ ಕುವೆಚ್ಚಾರು, ಹಾಗೆ ಮಾರ್ಗದರ್ಶನ ನಾರಾಯಣ ಬಡಕಿಲ ನೇತೃತ್ವದಲ್ಲಿ ಈ ಪರ ಊರ ಎಲ್ಲ ಮಹನೀಯರ ನೇತೃತ್ವದಲ್ಲಿ ಆದಷ್ಟು ಬೇಗ ಈ ನರಸಿಂಹ ಮಠದ ಜೀರ್ಣೋದ್ಧಾರವನ್ನು ನಾವೆಲ್ಲ ಸೇರಿ ಆದಷ್ಟು ಬೇಗ ನಾವು ಕಾರ್ಯಕ್ರಮಗಳನ್ನು ಎಲ್ಲ ಇದರ ಉಚ್ಚಾಟನೆ ಎಲ್ಲ ಕಾರ್ಯಕ್ರಮ ಉಂಟು. ತುಂಬ ಖರ್ಚಿನ ಕಾರ್ಯಕ್ರಮಗಳು ಎಲ್ಲ ಉಂಟು. ಆದಷ್ಟು ಬೇಗ 1-2 ವರ್ಷದ ಒಳಗೆ ಆಗಬೇಕು ಅಂತ ಪ್ರಸನ್ನಾಚಾರ್ಯರು ಈಗ ನಮಗೆ ತುಂಬ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಮನೆಯವರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಹಕಾರದೊಂದಿಗೆ, ಈ ಬೈಲ್ನವರ ಸಹಕಾರದೊಂದಿಗೆ, ಪರ ಊರ ಎಲ್ಲ ಸಹಕಾರದೊಂದಿಗೆ ಈ ನರಸಿಂಹ ದೇವರನ್ನು ನಾವು ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅಷ್ಟೇ. ಇನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಪುತ್ತೂರು ತಾಲೂಕು ಬಜತ್ತೂರು ಗ್ರಾಮದ ಶಿವತ್ತಮಠ ಎಂಬಲ್ಲಿ ಉಗ್ರ ನರಸಿಂಹ ದೇವರ ಪುರಾತನ ವಿಗ್ರಹ ಹಾಗೂ ಪದ್ಮ ಆಕೃತಿಯ ಒಂದು ಶಿಲೆ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶಿವತ್ತ ಮಠಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಜೀರ್ಣೋದ್ಧಾರಕ್ಕಾಗಿ ಸಮಿತಿಯನ್ನು ರಚನೆ ಮಾಡಲಾಯಿತು. ಪೂರ್ವಭಾವಿಯಾಗಿ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಲು ಗ್ರಾಮಸ್ಥರ ಅಪೇಕ್ಷೆಯಂತೆ ಶ್ರೀಗಳನ್ನ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಬಳಿಕ ಸುಮಾರು 18 ಸದಸ್ಯರ ಸಮಿತಿಯನ್ನ ರಚಿಸಿ ಜೀರ್ಣೋದ್ಧಾರದ ಮಹತ್ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ನೆರೆಕೆರೆಯ ಗ್ರಾಮಸ್ಥರು ಯೋಗ್ಯತೆಗೆ ಅನುಗುಣವಾಗಿ ಜೀರ್ಣೋದ್ಧಾರದ ಮಹತ್ತರ ಕಾರ್ಯಕ್ಕೆ ಸಹಾಯವನ್ನ ಮಾಡಿ ದೇವಸ್ಥಾನವನ್ನ ನವೀಕರಣಗೊಳಿಸಬೇಕು ಎಂಬ ಅಪೇಕ್ಷೆಯನ್ನ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ. ಬಜತ್ತೂರು ಗ್ರಾಮದಲ್ಲಿದೆ, ಆದರೆ ಹಣೆನೆರಂಕಿ ಮತ್ತು ರಾಮಕುಂಜಕ್ಕೂ ಅದು ಸಂಪರ್ಕ ಇದೆ ಅಂತ ಹೇಳುವಂಥದ್ದನ್ನು ನಿನ್ನೆ ತಿಳಿದು ಬಂತು. ನರಸಿಂಹದೇವರ ವಿಗ್ರಹವು ಕೂಡ ಲಭಿಸಿದೆ. ಜ್ಯೋತಿಷಿಗಳು ಪ್ರಶ್ನೆಯ ಮೂಲಕ ವಿಮರ್ಶೆ ಮಾಡಿದಾಗ ಏನು ಹುಡುಕಬೇಕು ಅಂತ ಹೇಳಿದ್ರು ಅದು ಸಿಕ್ಕಿದೆ. ಜೊತೆಗೆ ಒಂದು ಅಷ್ಟದಳ ಪದ್ಮಾಕಾರದ ಕಲ್ಲು ಕೂಡ ಸಿಕ್ಕಿದೆ. ಹೀಗೆ ಉಭಯ ಸನ್ನಿಧಾನ ಅಲ್ಲಿ ಬಲಿಷ್ಠವಾಗಿದೆ ಅಂತ ಹೇಳುವುದು ನನಗೆ ತಿಳಿದು ಬಂತು. ನರಸಿಂಹದೇವರು ಅನುಗ್ರಹ ಮಾಡಿದರೆ ತುಂಬ ವಿಶೇಷವಾಗಿರತಕ್ಕಂಥ ಸವಲತ್ತುಗಳು, ಸೌಭಾಗ್ಯಗಳು ಸಿಗ್ತವೆ. ಆಗ್ರಹ ಇದ್ದರೆ ಅನೇಕ ವಿಧವಾದ ಆಪತ್ತುಗಳು ಬರ್ತವೆ. ಹಾಗಾಗಿ ನರಸಿಂಹದೇವರ ಅನುಗ್ರಹ ಬಹಳ ಮುಖ್ಯ ಎಂಬುದು ಎರಡು ಮಾತೇ ಇಲ್ಲ. ಹಾಗಾಗಿ ನಿನ್ನೆ ನಾನು ಆ ಗ್ರಾಮದವರ ಅಪೇಕ್ಷೆಯಂತೆ ಹೋಗಿದ್ವಿ. ಜೀರ್ಣೋದ್ಧಾರ ಆಗಬೇಕು, ಅದರ ಪೂರ್ವಭಾವಿಯಾಗಿ ಅನೇಕ ವಿಧದ ಪ್ರಾಯಶ್ಚಿತ್ತಗಳನ್ನು ಕೂಡ ಪ್ರಾಶ್ನಿಕರು ಹೇಳಿದ್ದಾರೆ. ಅದನ್ನು ಮಾಡಬೇಕಾದ್ರೆ ಮೊದಲು ಪೂರ್ವಭಾವಿಯಾಗಿ ಒಂದು ಸಮಿತಿ ರಚನೆ ಆಗಬೇಕು ಅಂತ ಹೇಳುವಂತಹ ಒಂದು ಅಪೇಕ್ಷೆ ಊರಿನವರಲ್ಲಿ ಇದ್ದದ್ರಿಂದ ಶ್ರೀಗಳನ್ನು ಗೌರವಾಧ್ಯಕ್ಷರನ್ನಾಗಿ ಉಳಿದವರೆಲ್ಲ ಅದರಲ್ಲಿ ಅಧ್ಯಕ್ಷರು, ಬೇರೆ ಬೇರೆ ಪದಾಧಿಕಾರಿಗಳನ್ನು ನಿನ್ನೆ ನೇಮಕ ಮಾಡಿದ್ದೇವೆ. ನಮಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಒಂದು ದಿವ್ಯವಾದ ಸನ್ನಿಧಾನ ಇರುವಂಥ ಜಾಗ ಅದು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲ ಗ್ರಾಮಸ್ಥರು ಮತ್ತು ನೆರೆಕೆರೆಯ ಗ್ರಾಮಸ್ಥರು ಸೇರಿಕೊಂಡು ಇದನ್ನು ಉದ್ಧಾರ ಮಾಡಿದರೆ ಸಮಗ್ರ ಗ್ರಾಮಗಳಿಗೆ, 3 ಗ್ರಾಮಗಳಿಗೂ ಇದರಿಂದ ತುಂಬ ಶ್ರೇಯಸ್ಸಾಗುತ್ತೆ ಅಂತ ಹೇಳೋದು ನಮಗನಿಸಿದ್ದೀನಿ. ಪ್ರಾಯ ಗ್ರಾಮೀಣ ಮಂದಿ ಅವರಲ್ಲಿ ಕೆಲವರು ತುಂಬ ಅನುಕೂಲಸ್ಥರು ಇಲ್ಲದೇ ಇರ್ಬೋದು, ಕೆಲವರು ಸ್ವಲ್ಪ ಅನುಕೂಲಸ್ಥರು ಇರ್ಬೋದು. ಅವರವರ ಯೋಗ್ಯತೆಗೆ ಅನುಗುಣವಾದ ಸಹಾಯವನ್ನು ಮಾಡಿ ಈ ದೇವಸ್ಥಾನವನ್ನು ನವೀಕರಣಗೊಳಿಸಬೇಕು ಅಂತ ಹೇಳುವುದು ನಮ್ಮ ಅಪೇಕ್ಷೆಯಾಗಿದೆ. ಅದರ ಬಗ್ಗೆ ನಾರಾಯಣ ಬಡಕಿಲ್ಲಾಯರು, ಗುರುಪ್ರಸಾದ ರಾಮಗುಂಜ ಅವರು ಕೂಡ ನಿನ್ನೆ ಇದ್ದರು. ಮತ್ತೆ ಪಕ್ಕದ ಎಸ್ಟೇಟ್ನ ವಿಜಯ ಎಂ ಶೆಟ್ಟಿ ಅವರು ಕೂಡ ಅಲ್ಲಿ ಇದ್ರು. ಮತ್ತೆ ಎಲ್ಲ ಗಣ್ಯರು ಕೂಡ ಅಲ್ಲಿ ಇದ್ರು. ಏನೇ ಆಗ್ಲಿ, ಅಳಿವಿನಂಚಿನಲ್ಲಿದ್ದ ಪುತ್ತೂರು ತಾಲೂಕು ಬಜತ್ತೂರು ಗ್ರಾಮದ ಶಿವತ್ತ ಮಠ ಉಗ್ರ ನರಸಿಂಹ ದೇವರ ಕ್ಷೇತ್ರ ಆದಷ್ಟು ಬೇಗ ಜೀರ್ಣೋದ್ಧಾರ ಹೊಂದಲಿ. ಊರ ಹಾಗೂ ಪರವೂರ ಭಗವದ್ ಭಕ್ತರಿಗೆ ಶ್ರೀ ಉಗ್ರ ನರಸಿಂಹ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ. ಎಲ್ಲರಿಗೂ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಅನ್ನೋದೇ ನಮ್ಮ ಆಶಯ. ಶಿವಭಟ್, ಕಹಳೆ ನ್ಯೂಸ್, ಸುಬ್ರಹ್ಮಣ್ಯ.